ಮುಂದೆ ನಿಂತಿರುವಂತಹ ಈ ಸಂದರ್ಭದಲ್ಲಿ ಝೈರೋದ ಝೋನ್ ಈ ಒಂದು ಶೋರೂಮನ್ನು ಬಹಳ ಅದ್ಭುತವಾಗಿ ವಿನ್ಯಾಸಗೊಳಿಸಿ ಪುತ್ತೂರಿನ ಒಂದು ಒಳ್ಳೆಯ ಪ್ಲೇಸಿನಲ್ಲಿ ಇದನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸ್ಯಾನಿಟರಿ ಶೋರೂಮ್ ಅಂತ ಹೇಳಿದರೆ ಬಹುಶಃ ಅದರಲ್ಲಿ ಕೂಡ ಬಹಳ ಕಾಂಪಿಟೇಷನ್ ಇದೆ. ಅದರಲ್ಲಿ ಕೂಡ ಅತ್ಯಾಧುನಿಕತೆಯನ್ನು ಅಳವಡಿಸಿಕೊಳ್ಬೇಕಾದಂತಹ ಸಂದರ್ಭಗಳಿವೆ. ಈ ನಿಟ್ಟಿನಲ್ಲಿ ಇದು ಝೈರೋದ ಝೋನ್ ಈ ಒಂದು ಶಾಪನ್ನು ಇಲ್ಲಿ ಉದ್ಘಾಟಿಸಿದಂತಹ ಝೀರೋ ಟೈಲ್ಸ್ ಝೋನ್ ನ್ಯಾಚುರಲ್ ಸ್ಟೋನ್ ಕುಂಬ್ರಾ ಇದರ ಎಲ್ಲ ಪಾಲುದಾರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಈ ವ್ಯಾಪಾರ ವಹಿವಾಟುಗಳು ಮುಂದೆ ಉತ್ತಮ ರೀತಿಯಲ್ಲಿ ಮುನ್ನಡೆಯಲಿ. ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವಂತಹ ಈ ಆಧುನಿಕ ಕಾಲಘಟ್ಟದಲ್ಲಿ ಈ ರೀತಿಯ ಸಂಸ್ಥೆಗಳ ಅತ್ಯಗತ್ಯತೆ ಇದೆ. ಅದನ್ನು ಮನಗೊಂಡು ಈಗಾಗಲೇ ಕುಂಬ್ರದಲ್ಲಿ ನ್ಯಾಚುರಲ್ ಸ್ಟೋನ್ ಅನ್ನುವಂತಹ ಒಂದು ಮಾರ್ಬಲ್ ಮತ್ತು ಟೈಲ್ಸ್ ಅಂಗಡಿಯನ್ನು ಹೊಂದಿರುವಂಥ ಮುಸ್ತಫರವರು ಪುತ್ತೂರಿನ ಈ ಹೃದಯ ಭಾಗದಲ್ಲಿ ಈ ರೀತಿಯ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದ್ದು ಬಹಳ ಉತ್ತಮವಾದಂಥ ಕಾರ್ಯವಾಗಿದೆ. ಇಲ್ಲಿಯ ಜನರಿಗೆ ಉಪಯೋಗವಾಗುವಂಥ ಒಂದು ಕಾರಣವಾಗಿದೆ. ಈ ಸಂಸ್ಥೆ ಇನ್ನು ಅತ್ಯಂತ ಉತ್ತುಂಗ ಮಟ್ಟಕ್ಕೆ ಏರಲಿ ಅನ್ನುವಂತಹ ಆ ಸೃಷ್ಟಿಕರ್ತನ ಪ್ರಾರ್ಥನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಯುವಕರು ಉದ್ಯಮದ ಹತ್ರ ಕಣ್ಣಾಡಿಸ್ತಾ ಇದ್ದಾರೆ. ಅವರು ಬೆಳೆಯುತ್ತಾರೆ ಮತ್ತು ಅವರು ಉದ್ಯೋಗದಲ್ಲಿ ಕೂಡ ಉನ್ನತಿಗೆ ಏರ್ತಾರೆ. ಆ ಒಂದು ಸಾಲಿಗೆ ಸೇರ್ತಾ ಇದ್ದಾರೆ ನಮ್ಮ ಈಶ್ವರಮಂಗಲದ ವಾಕಿದ್ ಮತ್ತು ಕುಂಬ್ರಾದ ಮುಸ್ತಫರವರು. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಬೆಳೆಯುತ್ತಿರುವಂತಹ ಪುತ್ತೂರಿಗೆ ಮತ್ತೊಂದು ಕೊಡುಗೆ ಇಲ್ಲಿ ಸಮರ್ಪಣೆಗೊಂಡಿದೆ. ಅಲ್ಲಾಹು ಅವರ ಉದ್ಯಮದಲ್ಲಿ ಯಶಸ್ವಿ ಆಗಲಿ ಅಂತ ಹಾರೈಸುತ್ತಾ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಮುಸ್ತಫರವರನ್ನು ನಾನು ಬಹಳ ಚೆನ್ನಾಗಿ ಬಲ್ಲೆ. ಬಹಳ ಒಂದು ಮೃದು ವ್ಯಕ್ತಿತ್ವದೊಂದಿಗೆ ಬಹಳ ಒಂದು ಉತ್ಸಾಹ ಯುವಕ, ಬಹಳ ಒಂದು ಉತ್ತಮ ಫ್ಲೆಕ್ಸಿಬಿಲಿಟಿ ಇರುವಂತಹ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡು ಈ ಒಂದು ಕ್ಷೇತ್ರವನ್ನು ಈ ಒಂದು ಉದ್ಯಮವನ್ನು ತಾವು ಪುತ್ತೂರಲ್ಲಿ ಆರಂಭ ಮಾಡಿದ್ದೀರಾ. ಖಂಡಿತವಾಗಿಯೂ ಸರ್ವಶಿಕ್ಷಣ ಅಲ್ಲಾಹನು ನಮಗೆ ಒಳ್ಳೆಯ ಭವಿಷ್ಯವನ್ನು ಕೊಟ್ಟು ಎಲ್ಲರ ಪುತ್ತೂರಿನ ಮನೆ ಮಾತಾಗಿ ನಮ್ಮ ಝೈರೋ ಟೈಲ್ಸ್ ಝೋನು ಉದಯಿಸಿ ಬರಲಿ ಅಂತೇಳಿ ಹಾರೈಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈಗ ಪಾರ್ಟ್ನರ್ಶಿಪ್ ಅಲ್ಲಿ ಇಬ್ಬರು ಈ ಟೈಲ್ಸ್ ಅಂಗಡಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಈಗಾಗಲೇ ಪ್ರತಿಯೊಂದು ಮನೆಗೂ ಅತ್ಯವಶ್ಯಕವಾದಂಥ ಈ ಟೈಲ್ಸು ಈಗ ದೊಡ್ಡ ಒಂದು ಚಾಲ್ತಿಯಲ್ಲಿದೆ. ಅದು ಇವರದು ಬಹಳ ಒಂದು ಉತ್ತಮವಾಗಿ ಬೆಳೆಯಲಿ ಅಂತ ಹೇಳುತ್ತಾ ಮಾಡಿ. ನ್ಯಾಚುರಲ್ ಟೈಲ್ಸ್ ಝೋನ್ ಕುಂಬ್ರಾ ಕಳೆದ 15 ವರ್ಷಗಳಿಂದ ಟೈಲ್ಸ್, ಸ್ಯಾನಿಟರಿ ಮತ್ತು ಬಾತ್ ಪ್ರೊಡಕ್ಷನ್ ಮಾರಾಟದಲ್ಲಿ ಹೆಸರುವಾಸಿಯಾಗಿ ಇದೀಗ ಅವರ ಅಂಗಸಂಸ್ಥೆಯಾದ ಝೈರೋ ಟೈಲ್ ಝೋನ್ ಆ್ಯಂಡ್ ಸ್ಯಾನಿಟರಿ ಇದರ ವಿಸ್ತೃತ ಮಳಿಗೆಯನ್ನು ಪುತ್ತೂರಿನ ಮಂಜಲ ಪಡುಪಿನಲ್ಲಿ 3/4/2025 ಉದ್ಘಾಟಿಸಲಾಯಿತು. ನಮ್ಮಲ್ಲಿ ಬಾತ್ ಫಿಟ್ಟಿಂಗ್ಸ್, ಟೈಲ್ಸ್ ಆ್ಯಂಡ್ ಯುರೋಪಿಯನ್ ಕ್ಲೋಸೆಟ್ಸ್, ಬೇಸಿನ್ಸ್, ಡಿಫ್ರೆಂಟ್ ವೆರೈಟೀಸ್ ಲೈಕ್ ನಮ್ಮ ಹತ್ರ ಈಗ ಬಾತ್ ಫಿಟ್ಟಿಂಗ್ಸಲ್ಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಲೈಕ್ ಗ್ರೋಹೆ, ಒನ್ ಆಫ್ ದ ಮೋಸ್ಟ್ ಮಾರ್ಕೆಟ್ ಲೀಡರ್ ಇನ್ ಯುರೋಪ್ ಆ್ಯಂಡ್ GCC ಕಂಟ್ರಿ, ಅದರ ಅಧಿಕೃತ ವಿತರಕರು ನಾವಾಗಿದ್ದೇವೆ. ಎರಡನೇದಾಗಿ ನಮ್ಮ ಅಮೆರಿಕನ್ ಸ್ಟ್ಯಾಂಡರ್ಡ್ ಅದು ಸಹ ಹಾಗೆ ಅದರ ಅಧಿಕೃತ ವಿತರಕರು ನಾವು. ಮತ್ತು ಹಿಂಡ್ವೇರ್, ಪ್ಯಾರಿವೇರ್ ಮತ್ತು ಜಾನ್ಸನ್, ಸ್ಯಾನಿಟ್, ಜಾಗ್ವರ್, ಸೊಮಾನಿ ಟೈಲ್ಸ್ ಮತ್ತು ಫಿಟ್ಟಿಂಗ್ಸ್ ಇದರ ವಿತರಕರು ನಾವು. ಟೈಲ್ಸಲ್ಲಿ ಮ್ಯಾಟ್ ಫಿನಿಷಿಂಗ್, ಗ್ಲೋಸಿ, ಹೈ ಗ್ಲೋಸಿ ಹಾಗೂ ವಿವಿಧ ಚದರ ಅಡಿಯಲ್ಲಿ ಈಗ ಲಭ್ಯವಿರುತ್ತದೆ. ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ಎಲ್ಲ ಉತ್ಪನ್ನಗಳು ನಮ್ಮ ಈ ಸಂಸ್ಥೆಯಲ್ಲಿ ಲಭ್ಯವಿರುತ್ತದೆ ಎಂದು ಹೇಳಲು ಬಯಸ್ತೇನೆ.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ